ಕನ್ನಡ ನಾಡು ಶ್ರೀಗಂಧದ ನಾಡು, ಕರುನಾಡು ಕನ್ನಡ ಆಂಬೆಯ ನಾಡು. ಹಚ್ಚ ಹಸುರಿನ ಸುಂದರ ಬೆಟ್ಟ ಗುಡ್ಡಗಳ ನದಿಗಳು ಹರಿಯುವ ಸಾಧು ಸಂತರು ದಾಸರು ಶಿವಶರಣರು ಕವಿಗಳಿಂದ ಕೊಂಗಳಿಸುತ್ತಿರುವ ಕನ್ನಡ ನಾಡಿನ ಕನ್ನಡಿಗರು ನಾವು. ಸಾಹಿತಿಗಳಾದ ಡಾಕ್ಟರ್ ಬಿ.ಆರ್. ಶೆಟ್ಟಿ ಇವರು ಮಣ್ಣನ್ನು ಹಾಕುವುದರ ಮೂಲಕ ಈ ಗಿಡಕ್ಕೆ ಹೊಸ ಬೆಳಕನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಕೊಂಡಿದ್ರೆ ನಮಗೆ ಒಳ್ಳೆ ಕಂಟ್ರಿ ಇದು. UAE ಇಸ್ ದ ಬೆಸ್ಟ್ ಕಂಟ್ರಿ ಟು ಸ್ಟೇ ವಿತ್. ನಾವು ಯಾವ ಫಂಕ್ಷನ್ಗೆ ಹೋಗ್ತೇವೆ, ಯಾವ ಸಭೆ ಹೋಗ್ತೇವೆ, ನಾವು ಹೆಂಡತಿ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಅದು ನಮ್ಮ ಸಂಸ್ಕೃತಿ. ನಮ್ಮ ಭಾಷೆಯಲ್ಲೇ ನಾವು ಮಾತಾಡಬೇಕು, ಕೊಂಕಣಿಯಲ್ಲೇ ನಾವು ಮಾತಾಡಬೇಕು, ತುಳುವಿನಲ್ಲೇ ನಾವು ಮಾತಾಡಬೇಕು, ಕನ್ನಡದಲ್ಲೇ ನಾವು ಮಾತಾಡಬೇಕು, ಬೇರೆ ಭಾಷೆಯಲ್ಲೇ ನಾವು ಮಾತಾಡಬೇಕು. ಇದು ನಮ್ಮ ಸಂಸ್ಕೃತಿ. ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಸಿನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ವ್ಲಾಗ್, ಒಂದು ಹೊಸ ಇವೆಂಟ್, ಮ್ಯಾಂಗ್ಳೂರ್ ಕೊಂಕಣ್ಸ್ ದುಬೈ ಅವರದ್ದೊಂದು ಇವೆಂಟ್. ನಾವು ಫಸ್ಟ್ ಟೈಮ್ ಬರ್ತಿದ್ದೇವೆ ಇವರ ಒಂದು ಇವೆಂಟಿಗೆ, ಮ್ಯಾಂಗ್ಳೂರ್ ಕೊಂಕಣ್ಸ್ ಇವೆಂಟಿಗೆ. ಇವೆಂಟ್ ಏನಂದರೆ ಮ್ಯಾಟೋ ಅಂತೇಳಿ. ಅರ್ಥ ಗೊತ್ತಿಲ್ಲ ನಿಮಗೆ? ಇಲ್ಲ, ಕೊಂಕಣಿಯಲ್ಲಿ ಏನೋ ಒಂದು ಮೀನಿಂಗ್ ಇದೆ, ಅದು ನಾನು ಕೇಳಿ ಮತ್ತೆ ಹೇಳ್ತೇವೆ. ಮ್ಯಾಟೋ ಅಂತೇಳಿ UAEಯಲ್ಲಿರುವ ಎಲ್ಲ ಕನ್ನಡ ಸಂಸ್ಥೆಗಳ ಒಂದು ಸಮ್ಮಿಲನ ಅಂತ ಒಂದು ಗೆಟ್ ಟುಗೆದರ್ ಟೈಪ್. ಅದರೊಟ್ಟಿಗೆ ಒಂದು ಕೊಂಕಣ್ ಕಲ್ಚರನ್ನು ತೋರಿಸುವಂಥ ಏನೋ ಪ್ರಯತ್ನ ಅಂತ ಹೇಳ್ತಿದ್ದಾರೆ. ನಮಗೆ ಕರೆಕ್ಟ್ ಗೊತ್ತಿಲ್ಲ, ನಾವು ಎಕ್ಸೈಟೆಡ್ ಇದ್ದೇವೆ. ಫಸ್ಟ್ ಟೈಮ್ ಒಂದು ಕೊಂಕಣ್ ಇವೆಂಟಿಗೆ ಬಂದಿದ್ದೇವೆ. ಸೊ ನೋಡುವ ಹೇಗಿರ್ತದೆ. ಸ್ಪೆಷಲ್ ಗೆಸ್ಟ್ ಬರ್ತಾರಲ್ಲ? ಸ್ಪೆಷಲ್ ಗೆಸ್ಟ್ ಅಂದರೆ B.R. ಶೆಟ್ಟಿ ಬರ್ತಿದ್ದಾರೆ, ನಮ್ಮ ಫೇವರೇಟ್, ನಮ್ಮೆಲ್ಲರ ಹೆಮ್ಮೆ, ತುಳುನಾಡ ಹೆಮ್ಮೆ ಪದ್ಮಶ್ರೀ B.R. ಶೆಟ್ಟಿ. ಮತ್ತು ತುಂಬೆ ಗ್ರೂಪದ್ದು ನಮ್ಮ ಮೊಹಿದ್ದೀನ್ ತುಂಬೆ ಬರ್ತಿದ್ದಾರೆ, ಮತ್ತು ಪ್ರವೀಣ್ ಶೆಟ್ಟಿ, ಸರ್ವೋತ್ತಮ್ ಶೆಟ್ಟಿ, ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಯ ಹಲವಾರು ಲೀಡರ್ಸ್ ಬರ್ತಿದ್ದಾರೆ. ನೋಡುವ ಈ ಪ್ರೋಗ್ರಾಮ್ ಹೇಗೆ ಇರುತ್ತೆ ಅಂತ. ಎಕ್ಸಾಕ್ಟ್ಲಿ, ಯಾಕೆಂದ್ರೆ ಒಂದು ಕೊಂಕಣ್ ಫೆಸ್ಟಿವಲ್ ನಾವು ಫಸ್ಟ್ ಬರೋದು, ನೋಡು ಅವರ ಕಲ್ಚರ್ ಅನ್ನು ಒಂದು ನೋಡುವಂತ ಒಂದು ಅವಕಾಶ. ನಿಂಗೆ ಕೊಂಕಣ್ ಫ್ರೆಂಡ್ಸ್ ಯಾರಿಲ್ವಾ? ಇದ್ದಾರೆ, ಮಾತ್ರ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ವೇಸ್ಟ್ ಮಾರ. ಈಗ ಮ್ಯಾಟೋವಾದ ಅರ್ಥ ಯಾರು ಹೇಳುದು ಈಗ? ಅದು ಮತ್ತೆ ಅಲ್ಲಿ ಹೇಳೋ ಲಾಸ್ಟಿಗೆ. ಸೊ ಈಗ ಕೇಳ್ತೇವೆ ನಾವು ಮ್ಯಾಟೋವಾದು. ಬನ್ನಿ ನಮ್ಮ ಜೊತೆ ಮ್ಯಾಂಗ್ಳೂರ್ ಕೊಂಕಣ್ ಫೆಸ್ಟಿವಲ್ ಅಂತ ಹೇಳ್ಬೋದು. ನೋಡಿ, ಬೆಲ್ಲ ಮತ್ತು ತೆಂಗಿನಕಾಯಿ ಖುಷಿ ಆಗ್ತಾ ಉಂಟು. ಒಂದು ಟ್ರೆಡಿಷನಲ್ ಲುಕ್, ಊರಿಂದ ತಂದಾದ ಇದು ಕೊಂಕಣ್ ಒಂದು ಕಲ್ಚರ್. ಮತ್ತೆ ಇಲ್ಲಿ ಲೇಡೀಸಿಗೆ ಮಲ್ಲಿಗೆ ಇದೆ, ಮಲ್ಲಿಗೆ ಕೂಡ ಇದೆ. ಬನ್ನಿ. ಆಗಿ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಕನ್ನಡ ನಾಡು ಶ್ರೀಗಂಧದ ನಾಡು, ಕರುನಾಡು ಕನ್ನಡ ಆಂಬೆಯ ನಾಡು. ಹಚ್ಚ ಹಸುರಿನ ಸುಂದರ ಬೆಟ್ಟ ಗುಡ್ಡಗಳ ನದಿಗಳು ಹರಿಯುವ ಸಾಧು ಸಂತರು ದಾಸರು ಶಿವಶರಣರು ಕವಿಗಳಿಂದ ಕೊಂಗಳಿಸುತ್ತಿರುವ ಕನ್ನಡ ನಾಡಿನ ಕನ್ನಡಿಗರು ನಾವು.
ಬದುಕಿನ ದಾರಿ ಹುಡುಕುತ್ತಾ UAEಗೆ ಬಂದು ಇಲ್ಲಿನ ಮರಳಲ್ಲಿ ಇರುಳಿನ ನೆರಳಲ್ಲಿ ನಾಳೆಯ ಕನಸು ಕಾಣುತ್ತಾ ಸಂಘಟನೆಗಳನ್ನು ಕಟ್ಟಿ ಕರುನಾಡಿನ ಕೀರ್ತಿ ಪತಾಕೆಯನ್ನು ಶ್ರೀಗಂಧದ ಕಂಪನ್ನು ಸಾರಿದ ನಿಮ್ಮೆಲ್ಲರಿಗೂ ಮ್ಯಾಂಗ್ಳೂರ್ ಕೊಂಕಣ್ ಪರವಾಗಿ ಹೃದಯಾಂತರಾಳದ ನಮನಗಳ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಠವೆಂದರೆ ಕನ್ನಡದಲ್ಲಿ ಚಪ್ಪರ ಎಂದು ಅರ್ಥ. ನಾಳೆ ಹಾಳೆಯ ತುಂಬ ಪ್ರೀತಿಯ ಬಿಂಬ ತುಂಬಿ ಅಕ್ಕಿಯ ಕಲರವ ಹೂವಿನ ಸೌರವ ಹಸಿರಾದ ಬದುಕು ಉಸಿರಾಗಲೆಂದು ಆಶಿಸಿ ಅಂಗಳದಲ್ಲಿ ಚಪ್ಪರದ ಚಿತ್ತಾರ ಬಿಡಿಸಿದಾಗಲೇ ಮನೆ ಮನ ಒಂದಾಗುವುದು. ನೆಂಟರು ಆತ್ಮೀಯರು ನಾವು ನಮ್ಮವರು ಜೊತೆ ಸೇರುವುದು. ಇವತ್ತು ಈ ಮಠವು ಕಾರ್ಯಕ್ರಮದಲ್ಲಿ ತಮ್ಮ ಸಮುದಾಯದ ಹಾಗೂ ಕನ್ನಡ ಕಸ್ತೂರಿಯ ತಂಪು ಸಾರುವ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಪ್ರಮುಖ ಪದಾಧಿಕಾರಿಗಳು ಇಲ್ಲಿ ಜೊತೆಯಾಗಿದ್ದೀರಿ. ಇದರ ಜೊತೆಗೆ ಮ್ಯಾಂಗ್ಳೂರ್ ಕೊಂಕಣ್ ಸೇರಿದಂತೆ UAEಯಲ್ಲಿ ನಡೆಯುವ ಸಾಮಾಜಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರಾಯಭಾರಿಗಳಂತೆ ನೆರವಿನ ಹಸ್ತಚಾಚುವ ನಮ್ಮ ಪ್ರಾಯೋಜಕರು ಜೊತೆಯಾಗಿದ್ದೀರಿ. ನಮ್ಮ ಈ ಬಾಂಧವ್ಯ ಸದಾಕಾಲ ಉಳಿಯಬೇಕು ಹಾಗೂ ಪರಸ್ಪರ ಪರಿಚಯದ ಮೂಲಕ ಸಮಾಜದ ಅಗತ್ಯತೆಗಳಿಗೆ ಜೊತೆಯಾಗಿ ಸ್ಪಂದಿಸಬೇಕು ಎನ್ನುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇದರ ಜೊತೆಯಲ್ಲಿ ಕರಾವಳಿ ಕೊಂಕಣಿ ಸಮುದಾಯದಲ್ಲಿ ಆಚರಣೆಯಲ್ಲಿರುವ ಸಂಸ್ಕೃತಿಯ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಇಚ್ಛೆಯೂ ನಮಗಿದೆ. ಹಾಗಾಗಿ ಈ ಕಾರ್ಯಕ್ರಮವು ನಿಮಗೆ ಮುದ ನೀಡಲಿದೆ ಎಂದು ಭರವಸೆ ಮಾಡಿದ್ದೇನೆ. ಇವತ್ತಿನ ಕಾರ್ಯಕ್ರಮದ ಆರಂಭವನ್ನು ದೀಪ ಪ್ರಜ್ವಲಗೊಳಿಸುವುದರ ಮೂಲಕ ಮಾಡಲು ತಮ್ಮ ಪರಿಶ್ರಮ ಸಾಧನೆ ಹಾಗೂ ಕುಶಲತೆ ಮೂಲಕ ಯಶಸ್ವಿ ಉದ್ಯಮಿಗಳಾಗಿ ಕರ್ನಾಟಕದ ಹಿರಿಮೆಯನ್ನು ವಿಶ್ವಕ್ಕೆ ಸಾರಿದ ನಮಗೆಲ್ಲ ಆದರ್ಶರಾದ ಡಾಕ್ಟರ್ PR ಶೆಟ್ಟಿ, ತುಂಬೆ ಸಮೂಹ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ವಿಘ್ನೇಶ್ ಎಸ್ ಹಾಗೂ ಡಿಸೈನ್ ಇನ್ಫಿನಿಟಿ ಸಂಸ್ಥೆಯ ಸಹ ಸಂಸ್ಥಾಪಕರಾದ ಶ್ರೀ ಪ್ರತಾಪ್ ಮೆಂಡೋಳ್ಸ್ ಅವರು ನಮ್ಮೊಂದಿಗಿದ್ದಾರೆ. ನಿಮ್ಮನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಸಂಭ್ರಮದಲ್ಲಿ ಕೊಂಕಣಿ ಸಂಸ್ಕೃತಿ ಹಾಗೂ ಕಲೆಗೆ ನೀಡಿದ ಅಪ್ರತಿಮ ದೇಣಿಗೆಗಾಗಿ ಶ್ರೀ ವಾಲ್ವಿನ್ ಪಿಂಟೋ ದೇರೆಬೈಲಿವರು ಸಾಧನ ಪುರಸ್ಕಾರ ಮೂಲಕ ಸನ್ಮಾನಿತರಾಗಲಿದ್ದಾರೆ. ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಇಲ್ಲಿ ನೆರೆದಿರುವ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳಿಗೆ ಮಾತಿನ ಸ್ವಾಗತ ಕೋರುತ್ತಾ ಮ್ಯಾಂಗ್ಳೂರ್ ಕೊಂಕಣ್ ಪರವಾಗಿ ನಿಮಗೆಲ್ಲ ವಂದಿಸುತ್ತೇನೆ, ಸ್ವಾಗತಿಸುತ್ತೇನೆ. ಹಾಗೂ ಕೊಂಕಣಿ ಸಂಪ್ರದಾಯದ ಪಾನ್ಪುರದ ನೀರು ಮತ್ತು ತಾಂಬೂಲದ ಸ್ವಾಗತವನ್ನು ನಮ್ಮ ಗೌರವ ಅತಿಥಿಗಳಿಗೆ ನೀಡುತ್ತಿದ್ದೇನೆ. ಎಲ್ಲರಿಗೂ ಸ್ವಾಗತ. ಧನ್ಯವಾದಗಳು ಸ್ಟೇಫನ್, ನಿಮ್ಮ ಸ್ವಾಗತದ ಮಾತುಗಳಿಗೆ. ಈ ಗಿಡದ ಹೂಕುಂಡ ಏನಿದೆ ಅದನ್ನು ಈ ಟೇಬಲ್ ಮೇಲೆ ಇಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಮ್ಮ ಗೌರವ ಅತಿಥಿಗಳಾದ ಶ್ರೀ ಪ್ರತಾಪ್ ಮೆಂಡೋಳ್ಸ್ ಅವರು ಈ ಗಿಡವನ್ನು ಈ ಹೂಕುಂಡದಲ್ಲಿ ಇಡಬೇಕು. ಅದು ಪ್ಲಾಸ್ಟಿಕ್ ಅಲ್ಲ, ಬಯೋಡಿಗ್ರೇಡಬಲ್ ಪೇಪರ್. ನಮ್ಮ ಅತಿಥಿಗಳಾದ ಡಾಕ್ಟರ್ PR ಶೆಟ್ಟಿ ಇವರು ಮಣ್ಣನ್ನು ಹಾಕುವುದರ ಮೂಲಕ ಈ ಗಿಡಕ್ಕೆ ಹೊಸ ಬೆಳಕನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಮ್ಮ ಮತ್ತೊಬ್ಬ ಅತಿಥಿಯಾದ ಪ್ರತಾಪ್ ಮೆಂಡೋಳ್ಸ್ ಅವರು ನೀರನ್ನು ಹಾಕಿ ಈ ಗಿಡಕ್ಕೆ ಇಬ್ಬರು ಸರ್ ಒಟ್ಟಿಗೆ. Respected guests on the dais, my dear friends, Namaskar and heartfelt greetings to all my beloved Kannadigas. It is with deep honor and immense gratitude that I stand before you today representing a visionary, a leader and son of Karnataka, Dr. Tumbe Mohideen, founder and president of Tumbe Group. Though Dr. Tumbe Mohideen could not be physically present with us today, his heart and spirit are deeply connected with every one of you here. He has asked me to convey his warmest regards and best wishes to this beautiful gathering. ನಾನು ಈಗ RCB ಬಗ್ಗೆ ಮಾತನಾಡಲಿದ್ದೇನೆ. ನಾವೆಲ್ಲರೂ ಕೆಲ ದಿನಗಳ ಹಿಂದೆ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ IPL ಗೆಲುವನ್ನು ಸಂತೋಷದಿಂದ ಆಚರಿಸಿದ್ದೇವೆಂದು ನಂಬುತ್ತೇನೆ. ಏಕೆಂದರೆ RCB ಅಭಿಮಾನಿಗಳಿಗೆ ಅದೊಂದು ಐತಿಹಾಸಿಕ ಕ್ಷಣ. ಆದರೆ ಇಂದು ನಾನು ಬೇರೆ RCB ಬಗ್ಗೆ ಮಾತನಾಡಲಿದ್ದೇನೆ. ನನ್ನ RCB ಎಂದರೆ R ಫಾರ್ ರೆಸ್ಪೆಕ್ಟ್, ಗೌರವ,
ಸಿ ಫಾರ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಮತ್ತು ಬಿ ಫಾರ್ ಬ್ರೇವರಿ ಧೈರ್ಯ. ನನಗೆ ಇನ್ನೂ ನೆನಪುಂಟು ಹೇಗೆ ನಾವು ಮಂಗಳೂರು ಕೊಂಕಣ್ ಸ್ಟಾರ್ಟ್ ಮಾಡಿದ್ದೇವೆ ಅಂತ. ನಾವೊಂದು ಪಾರ್ಟ್ ಆಫ್ ದಿ ಫಸ್ಟ್ ಪ್ರೋಗ್ರಾಮ್ ಇನ್ ದ ಪ್ರೋಗ್ರಾಮ್ ಕುರ್ಸಿ ಇನ್ ದ ಪ್ರೋಗ್ರಾಮ್ ಆಲ್ಸೋ. ಬಟ್ ಆವಾಗ ನಮ್ಮ ಮುಂಚಿನ ವಿಲ್ಫಿ ನಾಯ್ಕ್ ಇದ್ರು, ಆ ಪುಡಿ ತೆಕ್ಕೊಂಡು ಹೀಗೆ ಹತ್ಕೊಂಡು ಅವ್ನಿಗೆ ಇನ್ನೂ ನೆನಪುಂಟು ಹೇಗೆ ಮಾತಾಡಿದ್ರು ಅಂತ. ಏನು ಒಳ್ಳೆ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಮಂಗಳೂರು ಕೊಂಕಣ್ ಅಂದರೆ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಯಾವುದು ಅಷ್ಟು ಇಷ್ಟ ಅಲ್ಲ. ನಮ್ಮ ಹೊರತಟ್ಟಿ ಸೋದರವರು ಇಲ್ಲೇ ಇದ್ರು ಆ ಟೈಮಲ್ಲಿ. ಡೈಜಿ ವರ್ಲ್ಡ್ನಲ್ಲಿ ಈಗ ಇದ್ದಾರೆ, ಬಹಳ ಫೇಮಸ್ ಹಾಕ್ಕೊಂಡು. ಮತ್ತು ಎಷ್ಟೋ ಮಂದಿ ಪುಣ್ಯಾತ್ಮ ಬಂದಿದ್ರು. ಇದು ಒಳ್ಳೆ ರೀತಿಯಲ್ಲಿ ನಮ್ಗೆ ಕೆಲಸ ಮಾಡ್ತೀನಿ. ಬಟ್ ನಾನು ಆಗದಿಂದಲೂ ಮಂಗಳೂರು ಕೊಂಕಣ್ನ ಮೂಲ ಮೆಂಬರ್ ಆಗಿದ್ದೆ. ಈಗ ಕೂಡ ಅದಕ್ಕೆ ನಮ್ಗೆ ತುಂಬ ಸಂತೋಷ ಆಯಿತು. ಸರೋತ್ತಮ್ ಶೆಟ್ಟಿ ಇದು ಮಂಗಳೂರು ಕೊಂಕಣ್ ಹೇಳಿದ್ದಕ್ಕೆ ನಾನು ಕೂಡಲೇ ಹೇಳಿದೆ ಬರ್ತೇನೆ ಅಂತೇಳಿ. ಇವತ್ತು ತುಂಬ ಬ್ಯುಸಿ ಇತ್ತು, ಆದರೂ ನಾನು ಹೇಳಿದ್ವಿ ಈಗ ಬರ್ತೇನೆ. ನಾನು ದಾರಿಯಲ್ಲಿ ಸ್ವಲ್ಪ ಲೇಟ್ ಆಯಿತು, ಒಂದು 10 ನಿಮಿಷ, ಅದು ಟ್ರಾಫಿಕ್ನಲ್ಲಿ, ಮತ್ತೇನಲ್ಲ. ಮತ್ತು ನಿಮ್ಮ ಎಲ್ಲ ಪ್ರೋಗ್ರಾಮ್ಗೆ ನಾನಿದ್ದೇನೆ. ನಿಮ್ಮ ಫಿಲ್ಮಿನ ಫ್ಯೂಚರ್ ಬೇಡ, ನನ್ನ ಲೈಫ್ನಲ್ಲಿ ತೋರಿಸ್ತೇನೆ ನಿಮಗೆ. ಇನ್ನು 2 ವರ್ಷ ತಾಗಲಿ, ನನ್ನ ಕೇಸಲ್ಲಿ ಮುಗಿಲಿ, ಅದರ ಮೇಲೆ ತೋರಿಸ್ತೇನೆ. ಯಾಕೆಂದರೆ ನಾವು ಏನು ಅನ್ಯಾಯ ಮಾಡಲಿಲ್ಲ. Thanks to the royal family of Abu Dhabi who has completely supported us and confidence in us, including royal family of Dubai, all the UAE royal family, every Sheikh Mohammed bin Zayed, Sheikh Mohammed bin Rashid, all these people are our well-wishers, our godfathers. And let us pray that Almighty Allah give them enough courage to support all of us forever. Thank you, my dear friends. ಅದ್ಭುತವಾದ ಮಾತುಗಳೊಂದಿಗೆ ನಮ್ಮ ಅನುಭವವನ್ನು ನಮ್ಮ ಮುಂದೆ ಹಂಚಿಟ್ಟ ಡಾಕ್ಟರ್ BR ಶೆಟ್ಟಿ ಅವರಿಗೆ ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯಲ್ಲಿ 2 ದಿನ ಬರ್ತಾರೆ. ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತಂತ. ಆ ವಿಚಾರ ನಾನು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ UAEಯಲ್ಲಿ ಮಾತ್ರ ಅದೇ ರೀತಿ ನಮ್ಮ ಡಾಕ್ಟರ್ BR ಶೆಟ್ಟಿ ಹೇಳಿದ್ರು ನಮ್ಗೆ ಈ ದೇಶದ ಬಗ್ಗೆ. ಆದರೆ ಈ UAEಯಲ್ಲಿ ಮಾತ್ರ ನಾವು ಹಾಗೆ ಇದ್ದೇವೆ. ಅದು ಯಾವುದೇ ಭಾಷೆ, ಯಾವುದೇ ಜಾತಿ ಅಥವಾ ಯಾವುದೇ ಸಂಘ. ನಮ್ಮ ಊರಲ್ಲಿರುವ ಯಕ್ಷಗಾನ ಇರ್ಬೋದು, ಅಥವಾ ಬ್ಯಾರಿಯ ಒಂದು ನಮ್ಮ ದಫ್ ಆಗ್ತದೆ, ಅಥವಾ ನಮ್ಮ ಊರಲ್ಲಿ ಬೇರೆ ಬೇರೆ ದೈವದ ಆರಾಧನೆ ಆಗ್ತದೆ. ಅದೆಲ್ಲ ನಾವು ಬಿಟ್ಟು ಈ ಊರಲ್ಲಿ ಬಂದು, ಈ ಗಲ್ಫಲ್ಲಿ ಇಸ್ಲಾಮಿಕ್ ಕಂಟ್ರಿಯಲ್ಲಿ ಬಂದು ಎಲ್ಲವರನ್ನು ನಮ್ಮ ಊರಿನಿಂದ ಚಂದವಾಗಿ ನಾವು ನೋಡ್ತಾ ಇರುವಂಥದ್ದು ಎಲ್ಲ ಒಂದು ಅತ್ಯಂತ ಆತ್ಮೀಯತೆ ಇರುವಂಥ ಒಂದು ದೇಶ. ನಾವು ಎಲ್ಲ ಕನ್ನಡಿಗರನ್ನ ಎಲ್ಲ ಭಾರತೀಯರನ್ನ, ಅದರಲ್ಲಿ ಎಲ್ಲ ಕನ್ನಡಿಗರನ್ನ ಒಟ್ಟು ಮಾಡುವಂಥ ಒಂದು, ಅದರಲ್ಲಿಯೂ ಕೂಡ ನಾವು ಮಂಗಳೂರಿನವರು ಅತೀ ಪ್ರಮುಖವಾಗಿ ಮಂಗಳೂರು ನಾವು ಎಲ್ಲರನ್ನ ಒಂದೇ ರೀತಿಯಲ್ಲಿ ಕೂಡಿಸುವಂಥ ಒಂದು ದೇಶ ಅದು ಈ ನಮ್ಮ UAE. ನಮ್ಮ ಅದ್ಭುತವಾದ ಮಾತುಗಳಿಂದ ನಮಗೆ ಶುಭ ಹಾರೈಸಿದ, ಅದರ ಜೊತೆಗೆ ಸಂಘಟನೆಗಳು ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡಿದ ಶ್ರೀಗಳು
ಮೂಲದ ವಿವಿಧ ಭಾಷೆ, ಧರ್ಮ, ಜಾತಿಗಳ ಎಲ್ಲರೂ ಒಂದೇ ಚಪ್ಪರದಡಿಯಲ್ಲಿ ನೋಡ್ತಾ ಇದ್ರೆ ನನ್ನ ಬಾಲ್ಯದ ನೆನಪುಗಳು ಮರುಕಳಿಸ್ತವೆ. ನೇಕಾರರು, ಬಡಗಿಗಳು, ಕುಂಬಾರರು, ಬಂಟರು, ಬಿಲ್ಲವರು, ಬ್ರಾಹ್ಮಣರು, ಹರಿಜನ ಗಿರಿಜನರು, ಬ್ಯಾರಿಗಳು, ಪರ್ಬುಗಳು ಇವರ ಮಧ್ಯೆ ಆಟ, ಊಟ, ಓಟವನ್ನು ಮಾಡಿ ಬೆಳೆದವನು ನಾನು. ಮಾಟೋ ಅಂದರೆ ಚಪ್ಪರ, ಅದೇ ಪ್ರಕಾರ ವೇದಿಕೆ. ಒಂದೇ ವೇದಿಕೆಯಲ್ಲಿ ಎಲ್ಲರನ್ನು ಒಟ್ಟು ಸೇರಿಸುವಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಹಲವಾರು ಗಣ್ಯ ಅತಿಥಿಗಳಿದ್ದಾರೆ. ಡಾಕ್ಟರ್ BR ಶೆಟ್ಟಿ ಅವರು. ನನಗೆ ಅತ್ಯಂತ ಇವತ್ತು ಸಂತೋಷದ ಒಂದು ಕ್ಷಣ ಅಂದರೆ ಹಲವಾರು ವರ್ಷಗಳ ನಂತರ BR ಶೆಟ್ಟಿ ಅವರನ್ನು ನಾವು ಅತ್ಯಂತ ಪೂರಕವಾಗಿ ಇಲ್ಲಿ ಒಂದು ಮ್ಯಾಂಗ್ಳೂರ್ ಕೊಂಕನ್ಸ್ನವರು ಅವರನ್ನು ಬರಮಾಡಿಕೊಂಡು ಅವರಿಗೆ ಅತ್ಯಂತ ಅರ್ಹವಾದ ಗೌರವವನ್ನು ಕೊಟ್ಟಿದ್ದಾರೆ. ನನಗದು ತುಂಬ ಸಂತೋಷವನ್ನು ನೀಡಿದೆ. ದಿನಗಳಲ್ಲಿ ಮನೆಗೆ ಚಪ್ಪರ, ದೊಂಪ ಅಥವಾ ಮಠು ಹಾಕಿದರೆಂದರೆ ಏನಾದರೂ ಒಂದು ಸಂಭ್ರಮ ನಡೆಯುವುದಲ್ಲಿದೆ ಎನ್ನುವ ಅರ್ಥ. ನೆಂಟರು, ನೆರೆಕೆರೆಯವರು, ಗೆಳೆಯರು ಎಲ್ಲರೂ ಸೇರಿ ಏನಾದರೂ ಶುಭ ಕಾರ್ಯದಲ್ಲಿ ಕೈ ಜೋಡಿಸುವ ಗುರುತಾಗಿತ್ತು ಈ ಮಠವು. ಇವತ್ತು ಮ್ಯಾಂಗ್ಳೂರ್ ಕಾಂಕನ್ಸ್ ತಮ್ಮ ಗುರ್ಕಾರ್ ಶ್ರೀ ಸ್ಟೀಫನ್ ಮೆನೇಜರ್ಸ್ ಅವರ ಮುಂದಾಳತ್ವದಲ್ಲಿ ಮಠವು ಅಲಂಕರಿಸಿದ್ದಾರೆ ಹಾಗೂ ನಮ್ಮನ್ನೆಲ್ಲ ಸಂಭ್ರಮದಲ್ಲಿ ಭಾಗವಹಿಸಲು ಕರೆದಿದ್ದಾರೆ.
ತಾಯಿಗೆ ಮೊದಲ ಮಗನಾಗಿ ಹುಟ್ಟಬಾರದಂತೆ, ಊಟ ಮಾಡುವಾಗ ಕಡೆಯ ಪಂಕ್ತಿಯಲ್ಲಿ ಊಟ ಮಾಡಬಾರ್ದಂತೆ, ಮಾತಾಡುವಾಗ ಕಡೆಯ ಸ್ಪೀಕರ್ ಆಗಿ ಮಾತಾಡಬಾರದಂತೆ. ಆ ಅವಕಾಶ ಈಗ ನನಗೆ ಒದಗಿ ಬಂದಿದೆ. ನಮಸ್ಕಾರ ಎಲ್ಲರಿಗೂ, ಗಣ್ಯರಿಗೆ, ಕನ್ನಡ ಅಭಿಮಾನಿಗಳಿಗೆ ನಮಸ್ಕಾರ. ಮ್ಯಾಂಗ್ಳೂರ್ ಕೊಂಕಣ್ಸ್ ಅದು ನನ್ನ ಹೃದಯದಲ್ಲಿದೆ. 1988ರಲ್ಲಿ ಉದ್ಘಾಟನೆಗೊಂಡ ಮಂಗಳೂರು ಕೊಂಕಣ್ಸ್, ಅದರಲ್ಲಿ ನಾನು ಮತ್ತು ಬಿ ಆರ್ ಶೆಟ್ಟರು ಭಾಗವಹಿಸಿದ್ದೆವು. ನಮ್ಮ ಮಸ್ಕರನಾಸ್, ಜೋಸ್ಲಿನ್ ಮಸ್ಕರನಾಸ್ ಅವರು ಮ್ಯಾಂಗ್ಳೂರ್ ಕೊಂಕಣ್ಸ್ನ ಫೌಂಡರ್ ಪ್ರೆಸಿಡೆಂಟ್ ಮಾತ್ರ ಅಲ್ಲ, UAE ತುಳುಕೂಟದ ಫೌಂಡರ್ ಪ್ರೆಸಿಡೆಂಟ್ ಕೂಡ ಅವರು, ಅದರ ಫೌಂಡರ್ ಕೂಡ ಅವರು. ಅಂತಹ ಒಂದು ವ್ಯಕ್ತಿ ನಮ್ಮ ಸಮಾಜದಲ್ಲಿ ಹುಟ್ಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಕೊಟ್ಟ ಸಬ್ಜೆಕ್ಟ್ ಬೇರೆ, ಒಂದು ನಿಮಿಷ ನಾನು ಅವರ ಬಗ್ಗೆ ಮಾತಾಡಬೇಕು. ಯಾಕಂದರೆ ಅವರು ಮ್ಯಾಂಗ್ಳೂರ್ ಕೊಂಕಣ್ಸ್ ಉದ್ಘಾಟನೆ ಮಾಡುವಾಗ, ಶುರು ಮಾಡುವಾಗ ಎಷ್ಟು ಮಂದಿ ಅಲ್ಲಿ ಇದ್ದರು ಅಲ್ಲ ಸರ್. ನೇದರ್ಲ್ಯಾಂಡ್ನಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ಇಲ್ಲಿ ನೆನಪಿಸಿಕೊಳ್ಬೇಕು, ಹರ್ಮನ್ ಲೂಯಿಸ್. ಈಗ ಏನೇ ಕಷ್ಟದಲ್ಲಿ ಇದ್ದರೂ ಕೂಡ ಅವರ ಸಂಘಟನೆ, ಅವರು ಮಾಡಿದ ಆ ಕಾರ್ಯಕ್ರಮದ ಆ ರೀತಿ ನಾನು ಅವರಿಂದ ಕಲಿತು ಬೆಳೆದು ಬಂದವ. ಹರ್ಮನ್ ಲೂಯಿಸ್ ನನಗೆ ಕೊಟ್ಟ ಸಬ್ಜೆಕ್ಟ್ ಈಗ ಸಮುದಾಯಗಳ ನಡುವೆ ಸಾಮರಸ್ಯ. ನಮ್ಮ ಸಮುದಾಯಗಳ ನಡುವೆ ಸಾಮರಸ್ಯ ಇದೆಯಾ ಇಲ್ಲವಾ? ಕಷ್ಟದ ಸಬ್ಜೆಕ್ಟ್ ಇದು. ಅದು ನಾವು ಪರಿಶೀಲನೆ ಮಾಡಬೇಕು. ಅಬ್ದುಲ್ ಕಲಾಂ ಇನಾಗ್ರೇಟ್ಸ್ ಹಿಂದೂ ಉತ್ಸವ್ ಇನ್ ಎ ಚರ್ಚ್ ಹಾಲ್. ಅರ್ಥ ಆಯ್ತಲ್ಲ ನಮಗೆ? ಅಬ್ದುಲ್ ಕಲಾಂ ಇನಾಗ್ರೇಟ್ಸ್ ಹಿಂದೂ ಉತ್ಸವ್ ಇನ್ ಎ ಚರ್ಚ್ ಹಾಲ್. ಈ ಸಬ್ಜೆಕ್ಟ್ಗೂ ಅದಕ್ಕೆ ಅನುಗುಣವಾಗಿದೆ ಇದೆ. ಮಣ್ಣು ಒಂದೇ, ಮಡಕೆ ಹಲವು, ಚಿನ್ನ ಒಂದೇ, ಬಂಗಾರ ಬೇರೆ ಬೇರೆ, ದೇವರೊಬ್ಬರೇ, ನಾಮ ಹಲವು. ಧರ್ಮ ಜೋಡಿಸುವುದೇ ಹೊರತು ಯಾವ ಕಾರಣಕ್ಕೂ ಅದು ಬೇರ್ಪಡಿಸುವುದಿಲ್ಲ. ಇದು ಸಾಮರಸ್ಯ. ಮಠಾವ್, ನಾನು ಅಧ್ಯಕ್ಷರ ಹತ್ರ ಕೇಳಿದೆ ಮಠಾವ್ ಅಂದರೆ ಎಂಥದ್ದು ಅಂತೇಳಿ. ಮಠಾವ್ ಅಂದರೆ ಚಪ್ಪರ ಅಂತ ಹೇಳಿದರು. ಒಂದೇ ಚಪ್ಪರದಡಿಯಲ್ಲಿ ನಮ್ಮಲ್ಲೆಲ್ಲ ಒಟ್ಟು ಮಾಡಿ ಇವತ್ತು ನಾನೀಗ ನೋಡಿದೆ ಎಷ್ಟು ಸಂಘ ಸಂಸ್ಥೆಗಳು. UAEಯಲ್ಲಿ 162 ಸಂಘ ಸಂಸ್ಥೆಗಳಿವೆ. ನಿಮ್ಗೆ ಗೊತ್ತಿತ್ತ ಇದು? 162 ಸಂಘ ಸಂಸ್ಥೆಗಳು UAEಯಲ್ಲಿವೆ. ಅದರಲ್ಲಿ 80ರಿಂದ 90 ಇವತ್ತು ಕರೆದಿದ್ದಾರೆ ಅವರಲ್ಲಿ. ಆ ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ. ಅವರಿಗೆ ಇನ್ನೊಂದು ದೊಡ್ಡ ಚಪ್ಪಡೆ. ಇದು ಸಾಮರಸ್ಯ. ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿಕೊಂಡಿದ್ರೆ ನಮಗೆ ಒಳ್ಳೆ ಕಂಟ್ರಿ ಇದು. UAE ಇಸ್ ದ ಬೆಸ್ಟ್ ಕಂಟ್ರಿ ಟು ಸ್ಟೇ ವಿತ್. ಎಲ್ಲ ಸಭೆ ಸಮಾರಂಭಕ್ಕೆ ಯಾವತ್ತಾದ್ರೂ ನೋಡಿದರೆ ನಾನು ಹೆಂಡತಿನ ಬಿಟ್ಟು ಹೋಗಲಿಲ್ಲ, ಹೆಂಡತಿನ ಕರ್ಕೊಂಡೇ ಹೋಗುದು. ಬಿದಾರಿಯ ಬಣ್ಣ ಶುರು ಮಾಡ್ತಾಳೆ ಸೀರೆಗೆ ಇಸ್ತ್ರಿ ಆಗಲಿಕ್ಕೆ ನನ್ನ ಹೆಂಡತಿ. ಯಾಕೆ? ಇದು ನಮ್ಮ ಸಂಸ್ಕೃತಿ. ನಾವು ಯಾವ ಫಂಕ್ಷನ್ಗೆ ಹೋಗ್ತೇವೆ, ಯಾವ ಸಭೆ ಹೋಗ್ತೇವೆ, ನಾವು ಹೆಂಡತಿ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಅದು ನಮ್ಮ ಸಂಸ್ಕೃತಿ. ನಮ್ಮ ಭಾಷೆಯಲ್ಲೇ ನಾವು ಮಾತಾಡಬೇಕು, ಕೊಂಕಣಿಯಲ್ಲಿ ನಾವು ಮಾತಾಡಬೇಕು, ತುಳುವಿನಲ್ಲಿ ನಾವು ಮಾತಾಡಬೇಕು, ಕನ್ನಡದಲ್ಲಿ ನಾವು ಮಾತಾಡಬೇಕು, ಬೇರೆ ಭಾಷೆಯಲ್ಲಿ ನಾವು ಮಾತಾಡಬೇಕು. ಇದು ನಮ್ಮ ಸಂಸ್ಕೃತಿ. ಇದರಲ್ಲಿ ಉಳಿಯುವುದು ಸಾಮರಸ್ಯ. ನಮಗೆ ಕೊಟ್ಟ ಸಬ್ಜೆಕ್ಟ್ ಸಾಮರಸ್ಯ.
अध्यक्ष मान्यस्त स्टीफन मेनेजस, सर संध्यानो संगतास UAEतल्या सर कोंकणी, कन्नड, तुळू, ब्यारी संघटनेच्या अध्यक्ष तसेच संध्यानो, सर आमच्या पोषकांनो, इष्टांनो, मित्रांनो, जमलेल्या सर म्हज्या मोगाच्या अभिमानीनो, तुमकां सर्वांक म्हजे कालते प्रणाम. जायते फावटी काळजांतली बगनां उतरांनी उसारूंक जायनात. त्याच सोडींत हांव शिरकालां. काळजांत बरोवनाच्या संतसाच्या उमाळ्यांनी तुमकां मान बागायता. तुम्ही मुजेर दवरिल्ल्या मोगाक आनी अभिमानाक काळजांत हांव दिन वाचता. जें कितें चिमटीभर हांवें केलां हाका प्रेरण म्हजी वडिलां. म्हज्या भुरगेपणांतल्यानूच हें बी म्हज्या मतींत घाल्लें जावन आसा. काजार जायना पडे म्हजी मोगाची अर्धांगीन. ताणें मस्तो साखर दिला. सांगत आस मदर तेरेसा जावन आसली म्हाका प्रेरण. कितेंय बरें काम करतना आस्त्या तोंडान निस्वार्थ मनोभावान करी जाय. ताचें आमकां पाटी फायदो लाभतलो म्हणून कितेंच आशे नासता करी जाय. असली पवित्र पुस्तकांतली उतरां जावंक पावली म्हाका एक दिश्टा हो. जोसेफ मतायस, श्री मोहम्मद अली उच्च, श्री सर्वोत्तम शेट्टी
ಹಾಗೂ ಶ್ರೀ ವರೇಲಿಯನ್ ಅಲ್ಮೇಡಾ ಅವರಿಗೆ ನಮ್ಮ ವಂದನೆಗಳು.